ಇವರೆಲ್ಲ ಪೇರೆಲ್ಲ ಕದಲಿಕ್ಕೆ ಬಂದಿದ್ದಾರೆ. ಖಂಡಿ 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 ಭಾವನ ಪಾರ್ಟ್ ಟೈಮ್ ಜಾಬ್. ಇಲ್ಲಿ ಜೋಳ ಕಾಯಿಸ್ತಿದ್ದಾರೆ. ಇವತ್ತು ನಮ್ಮ ವ್ಲಾಗ್ ಅಲ್ಲಿ ಒಬ್ರು ಹೊಸ ಫೇಸ್ ಇಷ್ಟವರೆಗೆ ಬರ್ತಿರ್ಲಿಲ್ಲ ವ್ಲಾಗ್ ಅಲ್ಲಿ. ಸೀಟಿಗೋಸ್ಕರ ಜಗಳ ಆದದ್ದು. ಇನ್ಸ್ಟಾಗ್ರಾಮ್ ಐಡಿ ಎಲ್ಲರೂ ಫಾಲೋ ಮಾಡಿಬಿಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಇಷ್ಟರವರೆಗೆ ಮನೆಯಲ್ಲಿ ಫಂಕ್ಷನ್ ಸಹ ಆ ಥರ ಎಲ್ಲ ವ್ಲಾಗ್ ಮಾಡ್ತಾ ಇದ್ದೆ. ಇವತ್ತು ಫಸ್ಟ್ ಟೈಮ್ ಜರ್ನಿ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಇವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೇವೆ. ಮಡಿಕೇರಿ ಅಂತ ಹೇಳಿದರೆ ಕುಶಾಲನಗರ ಶನಿವಾರ ಸಂತೆ ಇದೆಯಲ್ವ, ಅದರ ಮಿಡ್ಲ್ ಆಗುತ್ತೆ. ಅಂದರೆ ಮಾಲಂಬಿ ಅಂತ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಫ್ಯಾಮಿಲಿ ಜೊತೆಗೆ ನನ್ನ ಕೊಲೀಗ್ಸ್, ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ಆ್ಯಂಡ್ ಇವತ್ತು ಹೊರಟುವ ಒಂದು ವಿಷಯದಿಂದ ಹೊರಟು ಅಲ್ಲಿ ಕೆಲವೊಂದು ಪ್ಲೇಸ್ಗೆ ಹೋಗುವಂಥ ಪ್ಲ್ಯಾನ್ ಕೂಡ ಇದೆ. ಒಂದು ಕಾರ್ಣಿಕ ಪ್ಲೇಸ್ ಉಂಟಂದರೆ ಅರಶಿಕಟ್ಟೆ ಅಂತ. ಸೊ ನಾವೇನು ಅಂದ್ಕೊಳ್ತೇವೋ ಅದೆಲ್ಲ ಆಗುತ್ತೆ ಅಂತ ಅಲ್ಲಿ. ಮತ್ತೊಂದು ವಿಚಾರ ಹೇಳಬೇಕು ಅಂತ ಹೇಳಿದರೆ ಅಲ್ಲಿ ದೇವರ ಆಶೀರ್ವಾದ ಈ ಥರ ಇರುತ್ತಲ್ವ, ಆಶೀರ್ವಾದದ ಥರ ಒಂದು ದೇವಿ ಇರ್ತಾಳೆ. ಸೊ ಆ ದೇವಿಯ ಕೈಗೆ ಒಂದು ನಾಣ್ಯವನ್ನು ಇಟ್ಟು ಏನಾದರೂ ಬೇಡಿಕೊಂಡ್ರೆ ಅದು ಹಿಡ್ದಿಟ್ಕೊಂಡ್ರೆ ಅದು ಆಗತ್ತೆ ಅಂತ ಅರ್ಥ ಅಂತೆ. ಒಂದು ವೇಳೆ ಅದು ಹಿಡ್ದಿಟ್ಕೊಂಡಿಲ್ಲ, ಅದು ಕೆಳಗೆ ಬಿತ್ತು ಅಂತ ಹೇಳಿದರೆ ಅದು ಆಗಲ್ಲ ಅಂತ ಅರ್ಥ ಅಂತೆ. ಅಲ್ಲಿ ಒಂದು ಅಗೇಲಿದೆ. ಅಮ್ಮ ಲಾಸ್ಟ್ ಟೈಮ್ ಅಂದ್ಕೊಂಡಿದ್ರು, ಅದು ಸಕ್ಸಸ್ ಆಗಿದೆ. ಸೊ ಅದಕ್ಕೋಸ್ಕರ ಆಗಿಲ್ಲ ಅಂದರೆ ಕೋಳಿ ಕಡಿದು ಅಲ್ಲೇ ಪದಾರ್ಥ ಮಾಡಿ ದೇವಿಗೆ ಅರ್ಪಿಸಿ ನಾವೇ ಅರ್ಪಿಸೋದು. ಅಲ್ಲಿ ಭಟ್ರು ಅಥವಾ ಪೂಜಾರಿ ಯಾರೂ ಇಲ್ಲ. ಸೊ ನಾವೇ ಅರ್ಪಿಸಿ ನಾವೇ ಊಟ ಮಾಡಿ ನೆಕ್ಸ್ಟ್ ಬರುವಂಥದ್ದು. ಸೊ ಅಲ್ಲಿಯ ಒಂದು ಕಾರ್ಣಿಕದ ಬಗ್ಗೆ ಕೂಡ ನಿಮಗೆ ತಿಳಿಸ್ಲಿಕ್ಕುಂಟು. ಸೊ ಅದರ ಬಗ್ಗೆ ಕಂಪ್ಲೀಟ್ ಅಲ್ಲಿಯ ಜನತೆ ಹತ್ರನೇ ಕೇಳಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಂಥ ಒಂದು ವಿಷಯ ಕೂಡ ಇದರಲ್ಲಿರುತ್ತೆ. ಸೊ ಇದೆಷ್ಟು ಪಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕೂಡ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಇವತ್ತು ಇಲ್ಲಿಂದ ಈಗ ನಾವು ಆಫೀಸಲ್ಲಿದ್ದೇವೆ. ಸೊ ಆಫೀಸಿಂದ ಮಧ್ಯಾಹ್ನ 1-1:30 ಗಂಟೆಗೆ ನಾವು ಇಲ್ಲಿಂದ ಹೊರಡ್ತೇವೆ. ಸೊ ಬಸ್ಸಲ್ಲಿ ಹೋಗೋದು. ಆಲ್ರೆಡಿ ನಿಮಗೆ ಗೊತ್ತಿದೆ, ಫ್ರೀ ಬಸ್ ಇದೆ ಅಲ್ವಾ. ಸೊ ಇಲ್ಲಿಂದ ಕುಶಾಲನಗರದಿಂದ ಮಾಲಂಬಿ ಅಲ್ಲಿ ಹೋಗೋ ತನಕ ಹೇಗಿರುತ್ತೆ ಆ್ಯಂಡ್ ನಾವೆಷ್ಟು ಎಂಜಾಯ್ ಮಾಡ್ತೇವೆ. ಸೊ ಕಂಪ್ಲೀಟ್ ವ್ಲಾಗ್ ಇವತ್ತು ನೋಡ್ಬೋದು. ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ಕೂಡ ನೋಡಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫೈನಲಿ ನಾವು ಕುಶಾಲನಗರ ರೀಚ್ ಆದ್ವಿ. ಈಗ ಟೈಮ್ ಎಷ್ಟು? 6:45. ಬಸ್ ಅದೇ ಹಿಂದೆ ಬಸ್ ಕಾಣಿಸ್ತಿದೆ, ಜಯಲಕ್ಷ್ಮಿ ಬಸ್. ಸೊ ಎಷ್ಟು 7 ಗಂಟೆಗೆ ಹೊರಡುತ್ತೆ ಅಂತ. ಸೊ ಅದಕ್ಕೆ ಗ್ಯಾಪಲ್ಲಿ ಒಂದು ಲಾಗ್ ಮಾಡೋಂತ ಬಂದೆ. ಅವಿನ ಫ್ರೆಂಡ್ಸ್ ದೊಡ್ಡಮ್ಮ, ಓ ದೊಡ್ಡಮ್ಮ, ಒಂದು 2 ಜನ ಫ್ರೆಂಡ್ಸ್ ಅಂದೆ ಬಿಸಿಲಿ ರೀಚ್ ಆದ್ವಿ. ಫೈನಲಿ ರೀಚ್ ಆದ್ವಿ ನಾವು. 8 ಗಂಟೆ ಆಯಿತು. ಮನೆ ಫುಲ್ ಜನ ಇದ್ದಾರೆ ಇವತ್ತು. ಎಲ್ಲ ಕೆಲಸ ಎಲ್ಲ ಆಗ್ತುಂಟು ಇಲ್ಲಿ. ತಂಗಚ್ಚಿ ಸೊ ನೋಡಿ, ಫುಲ್ ಗ್ರೀನರಿ ಉಂಟು. ನಾಳೆ ಮಾರ್ನಿಂಗ್ ತೋರಿಸ್ತೇನೆ ನಿಮಗೆ. ನೆಕ್ಸ್ಟ್ ನಾಳೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡುವ. ಅಕ್ಕಿಲ್ಲ, ಇಲ್ಲಿ ಚಳಿ ಜಾಸ್ತಿ. ಪಾಪ ಇವರಲ್ಲ, ಇವನೇ
ಇವ ನಿನ್ನೆ ಹೋಗಿ ಜೋಳ ಕದ್ಕೊಂಡು ಬಂದಿದ್ದಾನೆ. ಎಷ್ಟು ಜೋಳ ಉಂಟಾ? ಒಂದು ಗೋಣಿ ಜೋಳ ಕದ್ದುಕೊಂಡು ಬಂದಿದ್ದಾನೆ ತಂಗಿ ಹೇಳಿದಕ್ಕೆ. ಈಗ ಉಪದ್ರ ಮಾಡುದು. ಆಯ್ತು 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 ಪಾಪ. ಮಡಿಕೇರಿ ಸೆಕೆಂಡ್ ಡೇ. ಟೈಮ್ ಎಷ್ಟ? 6:45 ಆಗಿರ್ಬೋದು. ಬೇಗ ಎದ್ದಿದ್ದೇವೆ. 7 ಗಂಟೆ. ಇಲ್ಲಿಯ ಚಳಿಗೆ ಎದ್ದೇಳಿಕೆ ಕೂಡ ಆಗುದಿಲ್ಲ, ಅಷ್ಟುಂಟು ಇವತ್ತು. ಇಲ್ವಾ? ಮತ್ತೆ ಯಾಕೆ ಸ್ವೆಟರ್ ಹಾಕಿದ್ದ? ಅವಳಿಗೆ ಚಳಿ ಇಲ್ಲಂತೆ, ಆದ್ರೂ ಕೂಡ ಸ್ವೆಟರ್ ಹಾಕಿದ್ದಾಳೆ. ಇವತ್ತು ಹೋಗ್ಲಿಕ್ಕುಂಟು, ಕೆಲ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಉಂಟು. ಎಲ್ಲಿಗೆ ಏನು ಎತ್ತ ಅಂತ ಇನ್ನು ಕೂಡ ಡಿಸೈಡ್ ಆಗಲಿಲ್ಲ. ಸೊ ಮತ್ತೆ ನೋಡ, ಇನ್ನು ನೆಕ್ಸ್ಟ್ ಸಿಗುವ. ಅಪ್ಪ ಅವಳು ಇಲ್ಲಿದ್ದು ಮಲಗಿ ಅಲ್ಲಿಗೆ ತಕೊಂಡು ಹೋಗಿದ್ದಾನೆ. ನನ್ನ ಗಂಡ ಬಂದ್ರು. ಅಲ್ಲಿ ಒಬ್ರು ಎದ್ದವ್ರು ಕೂಡ ಬಿದ್ರು. ಹೆಲೋ ಗಾಯ್ಸ್, ನಾವಿವತ್ತು ಪೇರಳೆ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಎಷ್ಟು ಪೇರಳೆ ಉಂಟು ಅಂತ ನೋಡು. ಇವರೆಲ್ಲ ಪೇರಳೆ ಕದಲಿಕ್ಕೆ ಬಂದಿದ್ದಾರೆ. ಇವರೇ ಫಸ್ಟ್ ಪೇರಳೆ ಕದ್ದು ಅವರು. ಆದ್ಮೇಲೆ ಚಪ್ಪಲ್ ತೋರಿಸಲ್ಲ, ಫೋನೆಲ್ಲ ಚಪ್ಪಲ್ ಆಡ್ತೀನಿ. ಬಾವ ಚಪ್ಪಲ್ ತೋರಿಸಲೆ. ಬಾವನ ಚಪ್ಪಲ್, ಅಕ್ಕನ ಚಪ್ಪಲ್ ಹಾಕೊಂಡು ಬಂದಿದ್ದಾರೆ. ಪೇರಳೆ ನೋಡಿ ಗೈಸ್, ಪೇರಳೆ ನೋಡಿ. ಇವರೇ ಕದ್ಲಿಕ್ಕೆ ಬಂದದ್ದು. ನಿನ್ನೆ ಒಂದು ಗೋಣಿ ಜೋಳ ಕದ್ದುಕೊಂಡು ಬಂದಿದ್ದಾರೆ. ಇದೆ ಅಯ್ಯೋ ಪೀರಳ. ಕಳ್ಳ 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 ಕಳ್ಳರು ನಾವೆಲ್ಲರೂ. ನಂಗೊಂದು ಪೇರಳೆ ಸಿಕ್ಕಿತು ಗಾಯ್ಸ್. ಇಲ್ಲಿ ಕೆರಂಗಿದನ್ನು ಈಗ ತೆಗ್ದಾಕಿದ್ದಾರೆ. ಅದರಲ್ಲಿ ಕೆರಂಗೆ ಸಿಗ್ಲಿಲ್ಲ ನಮಗೆ. ಎತ್ತಲಕ್ ಕೆರಂಗಿ ತೆಗಿಲಿಕ್ಕೆ ಹೋದು ಇವರು 4 ಪೇರಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಇಲ್ಲಿ ಒಂದು ತೊಟ್ಟೆ, ಅದೇ 4 ಅಂತ ಹೇಳಿ ಒಂದು ತೊಟ್ಟೆ ಪೇರಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ ಇವರು. ಈಗಲೂ ಇದರಲ್ಲಿ ಉಂಟಲ್ಲ. ಅಲ್ಲಿ ಕುಕ್ಕುಂಟಾ ಅಂತ.
ಭಾವನ ಪಾರ್ಟ್ ಟೈಮ್ ಜಾಬ್. ಇಲ್ಲಿ ಜೋಳ ಕಾಯಿಸ್ತಿದ್ದಾರೆ. ಹಿಡಿತು ಅವರು ಗಾಡಿಯಲ್ಲಿ ಹೋಗ್ತಿದ್ರಂತೆ ಮೊದಲು ಜಾತ್ರೆಯಲ್ಲಿ, ಹಾಗೆ ಅವರಿಗೆ ಅಭ್ಯಾಸ ಉಂಟು, ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ. ಇದುವೇ ನಿನ್ನೆ ಕಂಡಿದ ಜೋಳ. ಇವರೇ ಕದ್ಲಿಕ್ಕೆ ಹೋದ್ದು. ಬೋ ಪುಗೆ ಓ ಬಯ್ಯ ಎತ್ತರಿ ಭಾವನಿಗೆ ಅಭ್ಯಾಸ ಉಂಟು. ಕಂಜು ಆಲ್ವಕ್ಕೆ ಬಂಡಲಕ್ಕೆ ಇತ್ತು ಕನ್ನಡ ಹೋಗಬೇಡಿ. ಆಗ್ಲಿಲ್ಲ ಇನ್ನು ಸಹ ಒಂದು ಸೈಡ್ ಇದೆ ಆಗ್ಲಿ. ಅದನ್ನು ಉದ್ದ ಇಡಿ ಬಾವಾ. ಓ ಬಾವಾ ಉದ್ದ ಇಡಿ. ಹಾಗೆ ಫೈನಲಿ ಹೊರಟು ನಿಂತಿದ್ದೇವೆ. ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಇವಳು ಮಾತ್ರ ಬೇಗ ರೆಡಿಯಾಗಿ ಬಂದಲ್ಲಿ ಕೂತಿದ್ದಾಳೆ. ಹೊಡೆದು ಓಡಿ ಹೋದ್ಲು. ಎಲ್ಲಿಗೆ ಹೋಗುದಾ? ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟಕ್ಕೆ ಹೋಗುದಂತೆ. ಅಲ್ಲಿ ನಡೀತಾ ಹೋದರೆ ಒಂದು ಎಷ್ಟು 3 hour ಇದೆ. ಗೊತ್ತಿಲ್ಲ ಜೀಪಲ್ಲಿ ಹೋಗೋದಾ ನಡ್ಕೊಂಡು ಹೋಗೋದಾ ಏನಂತ ಗೊತ್ತಿಲ್ಲ. ಅದು ರೋಡ್ ಕೂಡ ಕರೆಕ್ಟ್ ಇಲ್ಲ ಅಂತೆ. ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ ನೋಡಿ. ಇವತ್ತು ನಮ್ಮ ವ್ಲಾಗಲ್ಲಿ ಒಬ್ರು ಹೊಸ ಫೇಸ್, ಇಷ್ಟವರೆಗೆ ಬರ್ತಿರ್ಲಿಲ್ಲ ವ್ಲಾಗಲ್ಲಿ. ವೆಲ್ಕಮ್ ಸುಮಿತ್ರಾ, ಕಹಳೆ ನ್ಯೂಸ್ ಕೂಡ. ಈಗ ಬೆಟ್ಟಕ್ಕೆ ಹೊರಟಿದ್ದೇವೆ. ಯಾವ್ದ್ರಲ್ಲಿ ಹೋಗುದು ಏನು ಅಂತ ಗೊತ್ತಿಲ್ಲ ನೋಡಿ. ಎಲ್ಲ ಬ್ಯಾಗ್ ಎಲ್ಲ ಹಾಕೊಂಡು ಹೊರಟಿದ್ದಾರೆ. ಮಡಿಕೇರಿಗೆ ಬಂದು ನಾವು ಕೂಡ ಘಟ್ಟದವರಾಗಿ ಆಗಿದ್ದೇವೆ. ನನ್ನಮ್ಮ ನೋಡಿ ಘಟ್ಟದವರಾಗಿ ಆಗಿದ್ದಾರೆ, ಕತ್ತಿಯಲ್ಲಿ ಇಟ್ಕೊಂಡು. ಚಿಕ್ಕಮ್ಮ ಎಲ್ಲ ಹೊರಟರು ನೋಡಿ. ಬರ್ಸ ಬತ್ತನ ನೋಡಿ ಎಷ್ಟು ಚೆನ್ನಾಗುಂಟು. ದಾದಂಡು ದೊಯ್ಕುದಂಕಿ ಅಲ್ಲ ಅಲ್ಲಿ ಫುಲ್ ಚೆನ್ನಾಗುಂಟು. ಅಲ್ಲಿ ಹೋಗ್ಬೇಕು ನಾವು. ಎಲ್ಲಿ ಗೊತ್ತುಂಟಾ, ಹೂವಲ್ಲಿ ಒಂದು ಕಾಣಿಸ್ತಾ ಇರ್ಬೋದು. ಅಲ್ಲೊಂದು ಬೆಟ್ಟ, ಅಲ್ಲೊಂದು ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಉಂಟು. ಅಲ್ಲಿ ಹೋಗ್ಬೇಕು ನಾವೀಗ. ಇಲ್ಲಿಂದಾಗಿ ಅಲ್ಲಿಂದ ದಾಟಿಕೊಂಡು ಹೋಗಿ ಅಲ್ಲಿ ತನಕ ಹೋಗ್ಬೇಕು. ಎಂತ ಗೊತ್ತುಂಟ, ನಿನ್ನೆದೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು. ನಾವು ಬಸ್ಸಲ್ಲಿ ಒಂದು ಜಗಳ ಆಗಿತ್ತು, ಸೀಟಿಗೋಸ್ಕರ ಜಗಳ ಆದದ್ದು. ಅದು ನಾನು ವಿಡಿಯೋ ಹಾಕ್ತೇನೆ ಬೇಕಾದರೆ. ಮಾತ್ರ ಅವರ ಫೇಸ್ ಬೇಡ ಅನಿಸುತ್ತೆ, ಎಷ್ಟು ಜಗಳ ಮಾಡಿದ್ರು ಹುಡುಗಿಯಲ್ಲ ಅಂತ ಹಾಕ್ತಿಲ್ಲ ನಾನು. ಸೊ ಏನಿಲ್ಲ, ವಿಶೇಷತೆ ಬಾಟಲ್ ಇಟ್ಟಿದ್ರಂತೆ, ನಮಗೆ ಗೊತ್ತಿಲ್ಲ. ನಾವು ಕೂಡ ಬ್ಯಾಗ್ ಇಟ್ಟಿದ್ವಿ, ಅಲ್ಲಿ ಕೂತಿದ್ರು. ಅವ್ರ ಹತ್ರ ಹೋಗಿ ಜಗಳ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲಲ್ಲ. ಹೋಗಿ ಕೂತ್ವಿ ಅಂತ ಹೇಳಿ ಬಂದು ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಅದು ಕೂಡ ಅವಳ ಅಮ್ಮನಿಗೆ ಸೀಟ್ ಇಟ್ಟದಂತೆ. ಮತ್ತು ಅವಳ ಸೀಟನ್ನು ಬಿಟ್ಟು ಕೊಟ್ಟು ಇದು ಮಾಡಿದ್ಲು. ಮತ್ತು ತುಂಬ ಮಾತಾಡಿದ್ಲು. ಇನ್ಸ್ಟಾಗ್ರಾಮ್ ID ಎಲ್ಲ ಹೇಳಿದ್ದಾಳೆ, ಫಾಲೋ ಮಾಡಿ ಅಂತೆ ವಾಪಸ್ ಅವಳು ಹೇಳಿದ್ದು. ಸೊ ತುಂಬ ಜಗಳ ಮಾಡಿದ್ಲು. ಸೊ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಮಡಿಕೇರಿಯಿಂದ ಕುಶಾಲನಗರ ಜರ್ನಿ ಟೈಮಲ್ಲಿ. ಮಾತಾಡು, ಎಷ್ಟು ಮಾತಾಡ್ತಿ ಮಾತಾಡು. ಇನ್ಸ್ಟಾಗ್ರಾಮ್ ID RS ಎಲ್ಲರೂ ಫಾಲೋ ಮಾಡಿಬಿಡಿ. ಈಗ ನಡ್ಕೊಂಡು ಹೋಗ್ತಿದ್ದೇವೆ. ಇನ್ನು 3 hour ನಡಿಲಿಕ್ಕೆ ಉಂಟಂತೆ. ಅಯ್ಯೋ, ನನ್ನ ಅಣ್ಣೊಬ್ಬ ಜೀಪ್ ಬರ್ತದಂತ ಹೇಳಿ ನಮ್ಮನ್ನ ಮಂಗನೆ ಮಾಡಿದ್ದು. ಜೀಪ್ ಬಂದೇ ಇಲ್ಲ ನೋಡಿ. ಅಖಿಲ ಮತ್ತು ಸುಮಿತ್ರಕ್ಕ ನಿನ್ನೆ ಜಸ್ಟ್ ಜೋಳ ಕೇಳಿದ್ದು ಅಣ್ಣನ ಹತ್ರ, ಜೋಳ ಅಂತ ಎಲ್ಲಿಯಾದರೂ. ಇಲ್ಲಿ ಎಲ್ಲಿ ಕೂಡ ಜೋಳ ಇರಲಿಲ್ಲ ಅಂತ ಹೇಳಿ ಯಾರ್ದೋ ತೋಟಕ್ಕೆ ಹೋಗಿ ಕದ್ದುಕೊಂಡು ಬಂದಿದ್ದಾರೆ. ಜೋಳ ಮತ್ತು ಪೇರಳೆ ಹಣ್ಣು. ಈಗ ಹೋಗುವಾಗ ಕಿತ್ತಾಳೆ ಹಣ್ಣಲ್ಲ, ಇಂಚಿನ ಈಗ ಚಿತ್ತುಪುಳಿಗೆ ಕಿತ್ತಾಳೆ ಹಣ್ಣು ಅದೆಲ್ಲ ಸಿಗ್ತದಂತೆ. ಅದು ಕೂಡ ಕದಿಬೇಕಷ್ಟೆ. ಸೊ ಇವತ್ತು ಫುಲ್ ಇದೇ ಆಯಿತು ನಮಗೆ. ಈಗಲೇ ಬಚ್ಚಿ ಹೋಯಿತು. 1 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ, ಇನ್ನೂ ಉಂಟು ತುಂಬ.
ಈ ಕಾಫಿ ತೋಟ ಫುಲ್ ಉಂಟು. ಇದು ಕರಿಮೆಣಸು ಇಲ್ಲಿದೆ ನೋಡಿ. ನಮ್ಮನೆಲ್ಲ ಬಿಟ್ಟು ಬಂದು ಇಲ್ಲಿ ಒಂದು ಕಾಯ್ತಿದ್ದಾರೆ. ನಾವು ಮೂವರು ಇಲ್ಲೇ ಬಾಕಿ. ಜೀಪ್ ಉಂಟು ಅಂತ ಹೇಳಿ ನಮಗೆ ಸುಳ್ಳು ಹೇಳಿದ್ದು ನೋಡಿ. ನಮ್ಮದೇ ತೋಟ ಇದೆಲ್ಲ ಈಗಳಿ ಫುಲ್ ನಮ್ಮದೇ. ಅಲ್ಲಿ ಕೆಳಗೆಲ್ಲ ನಾವು ಕಾಫಿ ಹಾಕಿದ್ದೇವೆ. ಇನ್ನೊಂದು ಗೊಂಚಲು ಸಿಕ್ಕಿತಂತೆ. ಇವರು ನಮ್ಮ ತೋಟವನ್ನು ಫುಲ್ ಈಗ ಬರ್ಬಾತ್ ಮಾಡ್ತಾರ ಅಂತ. ಹಿಂದೆ ಮೆಲ್ಲ ಇನ್ನು ಸ್ವಲ್ಪ ಬೋರ್ ಒಂದುಂಡು ಫುಲ್